ಬೆಳ್ತಂಗಡಿ ತಾಲೂಕಿನ ಕೆಲವು ಭಾಗಗಳಲ್ಲಿ ಇಂದು ಸಂಜೆ ಗಾಳಿ ಸಹಿತ ಮಳೆ ಬಂದಿದೆ. ಕಳೆದ ಕೆಲವು ದಿನಗಳಿಂದ ಬಿಸಿ ಗಾಳಿಯಿಂದ ಹವಾಮಾನದಲ್ಲಿ ವ್ಯತ್ಯಯ ಉಂಟಾಗಿದ್ದು ಬಿಸಿಲು ಮತ್ತು ಸೆಕೆಯಿಂದ ಜನರು ಬಸವಳಿದಿದ್ರು. ಇಂತಹ ಸಂದರ್ಭ ಏಕಾಏಕಿ ಸುರಿದ ಮಳೆ ಜನರಿಗೆ ತಂಪೆರೆದಿದೆ. ಭೂಮಿಯ ವಾತಾವರಣ ಕೂಡ ಒಂದಿಷ್ಟು ಕೂಲ್ ಆಗಿದೆ. ಈ ವರ್ಷ ಧಾರೆ ಏರಿದಂತಹ ಈ ವರ್ಷಧಾರೆ ಜನರಿಗೆ ಖುಷಿಯನ್ನ ತಂದಿದೆ. ರಸ್ತೆಗಳಲ್ಲಿ ಮತ್ತು ಮನೆಗಳ ಹೊರಗಡೆ ಇದ್ದ ಜನರು ಓಡಿ ಮನೆ ಸೇರಿದ್ದಾರೆ. ಬಜಾಜ್ ಕ್ಲಾಸ್ ಸೇಲ್ ಮಾಡಿದ್ರಿ, ಬಜಾಜ್ ಕಟ್ಟಿತ್ತು ಗಾಡಿ ಅಲ್ಲ ಬಜಾಜ್ ಕ್ಲಾಸ್ ಇದು ಬರ್ಸದೆ ರಷ್ಟದ ಮುಖ್ಯಂತುಲಿ ಪತ್ತೊಂದು ಎಷ್ಟು